ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ ತಾಲೂಕಿನಲ್ಲಿ ಪ್ರಥಮ ದರ್ಜೆಯ ಸೂಪರ್ ಗ್ರೇಡ್ ಬ್ಯಾಂಕ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಮಂಜೇಶ್ವರ ಸೇವಾ ಸಹಕಾರಿ ಬ್ಯಾಂಕಿನ ಕುಂಜತ್ತೂರು ಪೂರ್ವಾನ್ನ ಸಾಯಾನ್ನ ಶಾಖೆಯು ಸದಸ್ಯರುಗಳ ಹಾಗೂ ಗ್ರಾಹಕರ ಅನುಕೂಲತೆಗಳಿಗಾಗಿ ನೂತನ ಕಟ್ಟಡಕ್ಕೆ ಸ್ಥಳಾಂತರಗೊಂಡು ಶುಭಾರಂಭಗೊಂಡಿತು. ಮಂಜೇಶ್ವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಪ್ರಧಾನ ಕಚೇರಿಯಲ್ಲದೆ ಹೊಸಬೆಟ್ಟು, ಹೊಸಂಗಡಿ, ಉದ್ಯಾವರ, ಪಡಾಚೆ, ತಲಪಾಡೆ ಶಾಖೆಗಳನ್ನು ಹೊಂದಿವೆ. ಜೊತೆಯಾಗಿ ಹೊಸಂಗಡಿ ಹಾಗೂ ಕುಂಜತ್ತೂರು ಶಾಖೆಯಲ್ಲಿ ಗ್ರಾಹಕರ ಅನುಕೂಲತೆಗಳಿಗಾಗಿ ಸಾಯನ್ನಾಗ್ ಶಾಖೆ ಕೂಡ ಆರಂಭಿಸಲಾಗಿದೆ. ಮಂಜೇಶ್ವರ ಸೇವಾ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷ ಎಸ್. ರಾಮಚಂದ್ರ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಮಾರಂಭದಲ್ಲಿ ಮಂಜೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಜೀನ್ ಲವಿನಾ ಮೊಂತೇರೋ ನೂತನ ಶಾಖೆಯನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಮಂಜೇಶ್ವರ ತಾಲೂಕಿನಲ್ಲಿ ಸ್ಪೆಷಲ್ ಗ್ರೇಡ್ ಬ್ಯಾಂಕ್ ಎಂಬ ಹೆಗ್ಗಳಿಕೆಯೊಂದಿಗೆ ಮಂಜೇಶ್ವರ ಸರ್ವಿಸ್ ಸಹಕಾರಿ ಬ್ಯಾಂಕಿನ ಕುಂಜತ್ತೂರು ಶಾಖೆ ಇಂದು ನೂತನ ಕಟ್ಟಡಕ್ಕೆ ಸ್ಥಳಾಂತರಗೊಂಡು ಶುಭಾರಂಭಗೊಂಡಿದೆ ಎಂದು ಹೇಳಿದರು. ಇವರಿಗೆ ನಾನು ಸಲ್ಲಿಸ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಒಂದು ಆರ್ಥಿಕ ಸಂಸ್ಥೆ ನಡೆಸುವುದು ಅಂತ ಹೇಳಿದ್ರೆ ತುಂಬಾ ಸುಲಭ ಅಲ್ಲ. ಯಾಕಂದ್ರೆ ಅಷ್ಟು ಕಷ್ಟ ಇದೆ, ಅಷ್ಟು ಜವಾಬ್ದಾರಿ ಇದೆ. ಅಂಥದ್ರಲ್ಲಿ ಸಮೇತ 75 ವರ್ಷಗಳ ಕಾಲ ನಿರಂತರವಾಗಿ ಗ್ರಾಹಕರಿಗೆ ಒಳ್ಳೆಯ ಸರ್ವಿಸ್ ಅನ್ನು ಕೊಟ್ಟು 5 ಬ್ರಾಂಚ್ಗಳನ್ನು ಇಟ್ಟುಕೊಂಡು ಶಾಖೆಗಳನ್ನು ಇಟ್ಟುಕೊಂಡು ಇವತ್ತು ಒಂದು ಶಾಖೆಯನ್ನು ಇಲ್ಲಿ ಸ್ಥಳಾಂತರ ಮಾಡಿದ್ದಾರೆ. ಅದರ ಶ್ರೇಯಸ್ಸು ಎಲ್ಲ ಸಿಬ್ಬಂದಿಗಳಿಗೆ ಸಿಗಬೇಕು. ಯಾಕಂತ ಹೇಳಿದ್ರೆ ಯಾವುದೇ ಒಂದು ಶಾಖೆಯನ್ನು ಉತ್ತಮ ರೀತಿಯಲ್ಲಿ ನಡೆಸಬೇಕು ಅಂತ ಹೇಳಿದ್ರೆ ಸಿಬ್ಬಂದಿಗಳ ಒಂದು ಸಹಕಾರ ಹಾಗೂ ಅವರ ಸೇವೆ ಅತಿ ಮುಖ್ಯ ಆಗ್ತದೆ. ಇದು ಅವರು ಮಾಡಿಕೊಂಡಿದ್ದ ಕಾರಣ, ಜನರಿಗೆ ಒಳ್ಳೆಯ ಸೇವೆಯನ್ನು ಕೊಟ್ಟ ಕಾರಣ ಇಷ್ಟೊಂದು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಯಿತು. ಗ್ರಾಹಕರಿಗೆ ಉತ್ತಮ ಸೇವೆ ಇನ್ನೂ ದೊರಕುವಂತಾಗಲಿ, ಹಾಗೆ ಈ ಸಂಸ್ಥೆಯು ಇನ್ನೂ ಒಂದು 10 ಬ್ರಾಂಚ್ಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗಲಿ, ಹಾಗೆ ಗ್ರಾಹಕರಿಗೆ ಉತ್ತಮ ಸೇವೆ ಸಿಗಲಿ, ಹಾಗೆ ಆರ್ಥಿಕ ಅಭಿವೃದ್ಧಿ ಎಲ್ಲರಿಗೂ ಆಗಲಿ ಅಂತ ಹಾರೈಸುತ್ತಾ ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೊಡ್ತಾ ಇದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಎಸ್. ರಾಮಚಂದ್ರ ಅವರು ಮಾತನಾಡಿ, 1940ರಲ್ಲಿ ಆರಂಭಗೊಂಡ ಕಾಸರಗೋಡು ಜಿಲ್ಲೆಯ ಸಾಮಾನ್ಯ ಜನತೆಯೊಂದಿಗೆ ಉತ್ತಮ ಒಡನಾಟವಿರುವ ಏಕೈಕ ಬ್ಯಾಂಕ್ ಆಗಿದೆ ಮಂಜೇಶ್ವರ ಸಹಕಾರಿ ಬ್ಯಾಂಕ್. ಕಡಿಮೆ ಬಡ್ಡಿದರದಲ್ಲಿ ಬಡ ಜನತೆಗೆ ಈ ಬ್ಯಾಂಕ್ ಒಂದು ವರದಾನವಾಗಿರುವುದಾಗಿ ಹೇಳಿದ ಅವರು, ನೂತನವಾಗಿ ಸ್ಥಳಾಂತರಗೊಂಡ ಬ್ಯಾಂಕ್ ಶಾಖೆಗೆ ಶುಭವನ್ನ ಹಾರೈಸಿ ಸಮಾರಂಭಕ್ಕೆ ಆಗಮಿಸಿ ಶುಭ ಹಾರೈಸಿದ ಎಲ್ಲರಿಗೂ ಧನ್ಯವಾದವನ್ನ ಸಮರ್ಪಿಸಿದರು. ನಮ್ಮ ಮಂಜೇಶ್ವರ ಸರ್ವಿಸ್ ಕೋಆಪರೇಟಿವ್ ಬ್ಯಾಂಕ್ 1940ರಲ್ಲಿ ಶ್ರೀಮಾನ್ ಅಮೃತ ಕೃಷ್ಣರಾವಿನಿಂದ ಸ್ಥಾಪಿಸಲ್ಪಟ್ಟು ಅದರ ನಂತರ ನಮ್ಮ ಬ್ಯಾಂಕಿನ ಪ್ರತಿಯೊಂದು ಕಾರ್ಯಕ್ರಮವು ದಿವಂಗತರಾದ ಎಂ. ರಾಮಪ್ಪ ಮಾಸ್ಟರ್, ಡಾಕ್ಟರ್ ಸುಬ್ಬರಾವ್, ರಾಮಯ್ಯ ಶೆಟ್ಟಿ, BM ಅಹಮದ್ ಕುಂಜಾಜಿ, BM ಅನಂತ ದೀರ್ಘಕಾಲ ಅಧ್ಯಕ್ಷರಾಗಿ ಈ ಬ್ಯಾಂಕಿನ ಉನ್ನತಿಗಾಗಿ ಶ್ರಮಿಸಿದವರಲ್ಲಿ ಕಾಮ್ರೇಡ್ BV ರಾಜನ್ ಸಮೇತ ಸೇರಿಕೊಂಡು 2018ರಿಂದ 2023ವರೆಗೆ BV ರಾಜನ್ನ ನೇತೃತ್ವದಲ್ಲಿ ಬ್ಯಾಂಕ್ ಒಳ್ಳೆಯ ಪ್ರಾಶಸ್ತ್ಯ ಬಂದು ಈ ಬ್ಯಾಂಕ್ ಒಳ್ಳೆಯ ರೀತಿಯಲ್ಲಿ ಬೆಳೆದು ಬ್ಯಾಂಕ್ 2014ರಲ್ಲಿ ಸೂಪರ್ ಗ್ರೇಡ್ ಆಗಿ ಈಗ 6 ಬ್ರಾಂಚ್ ಮತ್ತು ಒಂದು ಹೆಡ್ ಆಫೀಸ್ ಹೊಂದಿಕೊಂಡು ಈ ಕುಂಜತ್ತೂರು ಮಾಡದ ಹತ್ತಿರದಿಂದ 1991ರಲ್ಲಿ ಪ್ರಾರಂಭಿಸಲ್ಪಟ್ಟ ಈ ಬ್ಯಾಂಕ್ ಈಗ ಕುಂಜತ್ತೂರು ಹೊಸ ಕಟ್ಟಡಕ್ಕೆ ಸ್ಥಳಾಂತರಗೊಂಡು ಇವತ್ತು ಉದ್ಘಾಟನೆಗೊಳ್ಳಲಿರುವುದು. ಮಂಜೇಶ್ವರ ಸಹಕಾರಿ ಬ್ಯಾಂಕ್ ಕಾರ್ಯದರ್ಶಿ ರಾಜನ್ ನಾಯರ್ ಪಿ ಅವರು ಮಾತನಾಡಿ, ಕುಂಜತ್ತೂರಿನಲ್ಲಿ ಇದೀಗ ನೂತನ ಕಟ್ಟಡಕ್ಕೆ ಸ್ಥಳಾಂತರಗೊಂಡಿರುವ ನಮ್ಮ ಶಾಖೆಯಲ್ಲಿ ಇನ್ನು ಮುಂದಕ್ಕೆ ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆಯ ತನಕ ಸೇವೆ ലഭിಸಲಿದೆ ಎಂದು ಹೇಳಿದರು. മഞ്ചേശ്വരം സർവീസ് സഹകരണ ബാങ്കിൻ്റെ കുഞ്ചത്തൂർ ബ്രാഞ്ച് ഇന്ന് നമ്മുടെ കുഞ്ചത്തൂർ ബസ് സ്റ്റാൻഡ് സമീപമുള്ള KNH കോമ്പൗണ്ടിൽ പ്രഭാത സായാഹ്ന ശാഖയായി പ്രവർത്തനം ആരംഭിക്കുകയാണ്. ഇടപാടുകാർക്കും മാന്യ മെമ്പർമാർക്കും രാവിലെ 8 മണി മുതൽ രാത്രി 8 മണി വരെ ബാങ്കിംഗ് സേവനം നൽകുന്നതിന് വേണ്ടിയാണ് ബാങ്ക് ഭരണസമിതി ഇങ്ങനെ ഒരു തീരുമാനമെടുത്തത്. മുഴുവൻ നാട്ടുകാർക്കും ഇതിൻ്റെ പ്രയോജനം ലഭിക്കണം എന്നുള്ള ആഗ്രഹത്താലാണ് ബാങ്കിൻ്റെ സർവ്വതോന്മുഖമായ ഉന്നമനത്തിന് വേണ്ടി സഹകരിച്ച ബഹുമാന്യ മെമ്പർമാർക്കും ഇടപാടുകാർക്കും നന്ദി രേഖപ്പെടുത്തുന്നതോടൊപ്പം തുടർന്നും ഏവരുടെയും സഹകരണങ്ങൾ അഭ്യർത്ഥിച്ചുകൊണ്ട് ഭരണസമിതിക്ക് വേണ്ടി സെക്രട്ടറി രാജൻ നായർ. ಸ್ಟ್ರಾಂಗ್ ರೂಮ್ನ ಉದ್ಘಾಟನೆಯನ್ನ ವಿ. ಚಂದ್ರನ್ ನಿರ್ವಹಿಸಿದ್ರು. ಲಾಕರ್ ಉದ್ಘಾಟನೆಯನ್ನ ರವೀಂದ್ರ ಎ. ನಿರ್ವಹಿಸಿದ್ರು. ಜಯಚಂದ್ರನ್ ಎ. ಪ್ರಥಮ ಠೇವಣಿ ಸ್ವೀಕಾರ ನಡೆಸಿದ್ರು. ಪ್ರಥಮ ಸಾಲ ವಿತರಣೆ ಜಯಾನಂದ್ ಕೆಆರ್ ನಿರ್ವಹಿಸಿದ್ರು.
ಇಲ್ಲಿಯ ಗ್ರಾಹಕರ ಅನುಕೂಲತೆಗಳಿಗಾಗಿ ಎಲ್ಲ ಶಾಖೆಗಳಲ್ಲೂ ಕೋರ್ ಬ್ಯಾಂಕಿಂಗ್ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಹೊಸಂಗಡಿ, ಉದ್ಯಾವರ, ಬಡಾಚೆ, ತಲಪಾಡಿ, ಕುಂಜತ್ತೂರು ಶಾಖೆಗಳಲ್ಲಿ ಕಡಿಮೆ ದರದಲ್ಲಿ ಭದ್ರತಾ ಲಾಕರ್ ವ್ಯವಸ್ಥೆ, ಎಲ್ಲ ಎ ಕ್ಲಾಸ್ ಸದಸ್ಯರಿಗೆ ಅಪಘಾತ ವಿಮಾ ಯೋಜನೆ, ಕಿಸಾನ್ ಕ್ರೆಡಿಟ್ ಕಾರ್ಡುದಾರರಿಗೆ ವಿಮಾ ಯೋಜನೆ, ರಿಸ್ಕ್ ಫಂಡ್ ಯೋಜನೆಗೆ ಗ್ರಾಹಕರು ತೊಡಗಿಸಿದ ಠೇವಣಾತಿಗಳಿಗೆ ಠೇವಣಿ ವಿಮೆ, ನೆಫ್ಟ್, ಆರ್ಟಿಜಿಎಸ್ ವ್ಯವಸ್ಥೆಯೊಂದಿಗೆ ಅಂತರ್ ಬ್ಯಾಂಕ್ ಹಣ ವರ್ಗಾವಣೆಯ ವ್ಯವಸ್ಥೆ ಕೂಡ ಗ್ರಾಹಕರಿಗೆ ಕಲ್ಪಿಸಲಾಗಿದೆ. ಬ್ಯಾಂಕಿನ ಎಲ್ಲ ಶಾಖೆಗಳಲ್ಲಿ ಹೆಚ್ಚಿನ ಭದ್ರತೆ ಒದಗಿಸುವ ನಿಟ್ಟಿನಲ್ಲಿ ಎಚ್ಚರಿಕೆಯ ಕರೆಗಂಟೆ, ಸಿಸಿಟಿವಿ ಕ್ಯಾಮೆರಾ, ಭದ್ರತಾ ಕೋಶಗಳ ಸೌಲಭ್ಯ ವ್ಯವಸ್ಥೆಯನ್ನ ಸಜ್ಜೀಕರಿಸಲಾಗಿದೆ. ನಬಾರ್ಡ್ನ ಸಹಯೋಗದೊಂದಿಗೆ ಗ್ರಾಮೀಣ ಯುವ ಜನತೆಗೆ ಮತ್ತು ಕೃಷಿಕರಿಗೆ ಬ್ಯಾಂಕ್ ಸಾಲ ಉಪಯೋಗಿಸಿಕೊಂಡು ಕೃಷಿ ಹಾಗೂ ಕಿರು ಕೈಗಾರಿಕೆಯ ಬಗ್ಗೆ ತಿಳುವಳಿಕಾ ಶಿಬಿರ ಸೇರಿದಂತೆ 10 ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಕನ್ಸ್ಯೂಮರ್ ಫಂಡ್ ಮುಖಾಂತರ, ಬ್ಯಾಂಕಿನ ನೀತಿ ಸ್ಟೋರ್ಗಳ ಮುಖಾಂತರ ಶಾಲಾ ಮಕ್ಕಳಿಗೆ ಅಗತ್ಯವಿರುವ ಪುಸ್ತಕ ಹಾಗೂ ಇನ್ನಿತರ ಸಾಮಗ್ರಿಗಳನ್ನು ಮಿತ ದರದಲ್ಲಿ ಪ್ರತಿ ವರ್ಷ ವಿತರಿಸಲಾಗುತ್ತಿದೆ. ಎಲ್ಲಾ ವರ್ಷವೂ ಸರ್ಕಾರಿ ಎಲ್ಪಿ ವಿಭಾಗದ ಕೆಲವು ಶಾಲೆಯ ಮಕ್ಕಳಿಗೆ ಪುಸ್ತಕ, ಕೊಡೆ, ಬ್ಯಾಗ್ ವಿತರಿಸುವ ಕಾರ್ಯ ನಡೆಯುತ್ತಿದ್ದು, ಈ ವರ್ಷವೂ ಈ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಹೀಗೆ ಮಂಜೇಶ್ವರ ಸೇವಾ ಸಹಕಾರಿ ಬ್ಯಾಂಕ್ ಕೇವಲ ಆರ್ಥಿಕ ವಹಿವಾಟು ನಡೆಸುವ ಸಂಸ್ಥೆಯಾಗಿರದೆ ವಿವಿಧ ಸಾಮಾಜಿಕ ಚಟುವಟಿಕೆಗಳನ್ನು ಕೂಡ ನಡೆಸಿಕೊಂಡು ಯಥಾರ್ಥ ಸಹಕಾರಿ ತತ್ವವನ್ನು ಪಾಲಿಸಿಕೊಂಡು ಬರುತ್ತಿದೆ ಎಂದರು. ನಾಡಿನ ಜನತೆ ಬ್ಯಾಂಕಿನಲ್ಲಿ ಹೆಚ್ಚಿನ ಮೊತ್ತದ ಠೇವಣಿ ನಿಕ್ಷೇಪಿಸಿದ್ರೆ ಇತರ ಬ್ಯಾಂಕುಗಳು ನೀಡುವ ಸೇವೆಗಿಂತಲೂ ಹೆಚ್ಚಿನ ಮಟ್ಟದ ಸೇವೆಯನ್ನ ನೀಡಲು ಸಾಧ್ಯವಿದೆ. ಈ ನಿಟ್ಟಿನಲ್ಲಿ ನಾಡಿನ ಜನತೆ ಸಹಕರಿಸುವಂತೆ ಬ್ಯಾಂಕ್ ಆಡಳಿತ ಮಂಡಳಿ ವಿನಂತಿಸಿಕೊಂಡಿದೆ. ಮಂಜೇಶ್ವರ ಸಹಕಾರಿ ಬ್ಯಾಂಕಿನ ಸೇವೆ ಮಂಜೇಶ್ವರದ ಮೂಲೆ ಮೂಲೆಗೂ ಪಸರಿಸುವುದರೊಂದಿಗೆ ಬಡ ಕಾರ್ಮಿಕರಿಗೆ, ಕೃಷಿಕರಿಗೆ ಉತ್ತಮ ಸೇವೆಯನ್ನ ನೀಡುವುದರೊಂದಿಗೆ ಗುಡಿ ಕೈಗಾರಿಕೆಗೂ ಕಡಿಮೆ ಬಡ್ಡಿ ರೂಪದಲ್ಲಿ ಸಾಲವನ್ನ ಕೂಡ ನೀಡಿ ಕೃಷಿಕರನ್ನ ಪ್ರೋತ್ಸಾಹಿಸುತ್ತಿರುವ ಸಹಕಾರಿ ಬ್ಯಾಂಕ್ ಸಹಾಯ ಯಾಚಿಸಿ ಬಂದವರಿಗೆ ಹಾಗೂ ವಿವಿಧ ಸಂಘ ಸಂಸ್ಥೆಗಳಿಗೆ ಸಹಾಯವನ್ನ ನೀಡುತ್ತಾ ಬಂದಿದೆ. ಅದೇ ರೀತಿ ರಾಜ್ಯಕ್ಕೆ ಕೊರೋನಾ ಮಹಾಮಾರಿ ಅಪ್ಪಳಿಸಿದ ಸಂದರ್ಭ ಕೂಡ ಬ್ಯಾಂಕಿನ ಹಾಗೂ ಸಿಬ್ಬಂದಿಗಳ ವತಿಯಿಂದ ಮುಖ್ಯಮಂತ್ರಿಯವರ ಸಹಾಯ ನಿಧಿಗೆ ಧನ ಸಹಾಯವನ್ನ ನೀಡಿ ಸಹಕರಿಸಿದ್ದಾರೆ. ಅದೇ ರೀತಿ ರೋಗಿಗಳಿಗೆ ಕಡಿಮೆ ದರದಲ್ಲಿ ಮದ್ದನ್ನು ತಲುಪಿಸುವ ಉದ್ದೇಶದಿಂದ ಹೊಸಂಗಡಿ ಪೇಟೆಯಲ್ಲಿ ನೀತಿ ಔಷಧಾಲಯವನ್ನು ಆರಂಭಿಸಿ ಸಾಮಾನ್ಯ ಜನತೆಗೆ ಸಹಕಾರಿಯಾಗಿದ್ದಾರೆ. ಅದೇ ರೀತಿ ಕೇರ್ ಕೇರಳ ಯೋಜನೆಯಲ್ಲಿ ಪ್ರಕೃತಿ ದುರಂತ ಸಂಭವಿಸಿದಾಗ ಮನೆಯನ್ನು ಕೂಡ ನಿರ್ಮಿಸಿಕೊಟ್ಟು ಮಾದರಿಯಾಗಿದ್ದಾರೆ. ಶುಭಾರಂಭದಲ್ಲಿ ಜನಪ್ರತಿನಿಧಿಗಳಾದ ಮುಸ್ತಫಾ ಉದ್ಯಾವರ, ರಾಜೇಶ್ ಮಜಲ್, ಕುಲ್ಸುಮ, ಅಧಿಕಾರಿಗಳಾದ ಸುನಿಲ್ ಕುಮಾರ್, ಬೈಜು ರಾಜ್, ಬಿ ಸುಕುಮಾರನ್, ಗಣ್ಯರಾದ ವಿಜಯ್ ಕನಿಲಾ, ಕಿರಣ್ ಕುಮಾರ್ ಶೆಟ್ಟಿ, ಕೃಷ್ಣಪ್ಪ ಬೆಂಗರೆ, ರಾಮಕೃಷ್ಣ ಶೆಟ್ಟಿಗಾರ್, ಅಶ್ರಫ್ ಕುಂಜತ್ತೂರು, ಯೋಗೀಶ್ ಕೆ, ಬಶೀರ್ ಕನಿಲಾ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. ಬ್ಯಾಂಕಿನ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿ ಎಸ್ ರಾಮಚಂದ್ರ ಬಡಾಚೆ, ಉಪಾಧ್ಯಕ್ಷರಾಗಿ ವಿಜಯ ಕನಿಲಾ, ನಿರ್ದೇಶಕರಾಗಿ ಡಾಕ್ಟರ್ ಕೆಎ ಖಾದರ್, ಕೆಕೆ ಗಂಗಾಧರ, ರಾಮಚಂದ್ರ ಕಣ್ಮತೀರ್ಥ, ಯತೀಶ್ ಕಾಜೂರು, ನಾರಾಯಣಿ ರಾಜನ್, ರೇಖಾ ಕೀರ್ತೀಶ್ವರ, ಶ್ರೇಸಮ್ಮ ಮಾಡಕೊಳಕೆ, ಗಣೇಶ್ ಸಿಎಚ್ ಹಾಗೂ ಕೆಎಚ್ ಗಂಗಾಧರ ಇವರುಗಳ ಮುಂದಾಳತ್ವದಲ್ಲಿ ಬ್ಯಾಂಕ್ ಮುನ್ನಡೆಯುತ್ತಿದೆ. ರೆಹಮಾನ್ ಉದ್ಯಾವರ, ವಿ4 ನ್ಯೂಸ್, ಮಂಜೇಶ್ವರ.